ಕೆಜಿ ವಿಭಾಗದ ಸ್ಪರ್ಧೆಗಳಿಗೆ ತಂಡಗಳು ಸಿದ್ಧತೆಯಲ್ಲಿರಬೇಕು. 65 ಕೆಜಿ ವಿಭಾಗದ ಸ್ಪರ್ಧೆ 7 to 7 7 ನಿಮಿಷಗಳ 2 ಅವಧಿಯ ಆಟ. ತೀರ್ಪುಗಾರಿಕೆಯಲ್ಲಿ ಬದಲಾವಣೆಗಳನ್ನು ಕಂಡಿರುವ ಕರಾವಳಿ ಕಂಡಂತ ಶ್ರೇಷ್ಠ ಕಬಡ್ಡಿ ಆಟಗಾರರು ಲಗಿತ್ ಕುಂಬಳ, ನಹುಷ್ ಪೂಜಾರಿ ಜೊತೆಗೆ ಮನೋಹರ್ ನಮ್ಮ ಜೊತೆಗೆ ಬಂದಿರುವ ತೀರ್ಪುಗಾರಿಕೆಯಲ್ಲಿ ಆರಂಭಿಕ ಒತ್ತಡದಲ್ಲಿ ಲೈನ್ ಅಂಪೈರ್ ಏನಲ್ಲ, ಲೈನ್ ಅಂಪೈರ್ ಬಿ ಅಲರ್ಟ್. ಓಕೆ, ಇಂಜಿನಿಯರ್ ಲೈನ್ ಅಂಪೈರ್ ಪ್ರತೀಕ್. ಪಂದ್ಯದ ಮೊದಲ ಅವಧಿಯ ಆಟದಲ್ಲಿ ಫೈನಲ್ ಕದನದಲ್ಲಿ ನಾವಿದ್ದೇವೆ. ಆಟದ ಜೊತೆಗೆ ಅಂತರ ಕಾಯ್ದುಕೊಳ್ಳುವ ನೀತಿ ಮುಂದುವರಿಸಿಕೊಂಡಂತಹ ಸ್ಪರ್ಧೆಯಲ್ಲಿದ್ದೇವೆ ನಾವು. ನಿರೀಕ್ಷಿತ ಹೋರಾಟಗಳ ಮೂಲಕ ಸ್ಪಷ್ಟತೆಯ ಪಾದ ಚಲನೆ, ಬದ್ಧತೆಯ ಪ್ರತಿರೋಧವನ್ನು ಕಂಡಿರುವ ಆಟಗಾರರುಗಳ ಮೂಲಕ ಪರಿಣಾಮಕಾರಿ ಹೋರಾಟವನ್ನು ಕಂಡಿರುವ ಸ್ಪಷ್ಟತೆಯಲ್ಲಿದೆ. ಪರಿಪೂರ್ಣ ಆಟದ ಅವಶ್ಯಕ ನಿಮಿಷಗಳಲ್ಲಿ ಫೈನಲ್ ಕದನ. 8,000ಗಳ ನಗದು ಪುರಸ್ಕಾರದ ಹೋರಾಟವಿದೆ. 8,000ದ ಜೊತೆಗೆ ಚಾಂಪಿಯನ್ ಪಟ್ಟಕ್ಕಾಗಿರುವ ಹೋರಾಟದಲ್ಲಿ ನಾವಿದ್ದೇವೆ. ಭಟ್ಕಳ ಮೂಲದ ಆಟಗಾರ ಯುನೈಟೆಡ್ ಉಚ್ಚಿಲದ ಪರವಾಗಿ ಫೈನಲ್ ರೋಚಕ ಹನಾಹನಿಯ ಕ್ಷಣಗಳಲ್ಲಿ ನಾವಿದ್ದೇವೆ. ಬಹು ನಿರೀಕ್ಷಿತವಾದಂತಹ ಹೋರಾಟವಿದು. ಆ ಬಳಿಕ 65 ಕೆಜಿ ವಿಭಾಗದ ಸ್ಪರ್ಧೆ ಆರಂಭ. ಆ ಪ್ರಕಾರವಾಗಿ ಪಂದ್ಯ ಮುಂದುವರಿದಾಗ ಕದನ ನಿಲುವು. ಬನ್ನಿ ಬನ್ನಿ ಹಿಂದೆ ಬನ್ನಿ. ಇಲ್ಲ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಏನು ಮಾಡಿಲ್ಲ ಸರ್ವಾಂಗ ಬಂಧುಗಳ ಸ್ಪರ್ಧೆಯ ಮುಂದುವರಿದ ಭಾಗದಲ್ಲಿ ಮೊದಲ ಅವಧಿಯ ಆಟದಲ್ಲಿ ನಾವಿದ್ದೇವೆ. ಸುಳ್ಳಿದ NMC ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸ್ತುತ ರಾಮಾಂಜನೇಯ ಎರ್ಮಾಲಿನ ವೃತ್ತಿಕರ ಅದ್ಭುತ ಬೇಟೆ ವೆಟ್ ಅಂಡ್ ಸಿ 4 ಅಂಕಗಳ ಸೇರ್ಪಡೆಯಾಗ್ತಾ ಇದೆ. 4 ಪಾಯಿಂಟ್ಸ್. ಸೂಪರ್ ಡೂಪರ್ ಮಾಡು ಇಲ್ಲವೇ ಮಡಿ ಅಂಕವನ್ನ ತರಬೇಕಾದ ಒತ್ತಡ, ಅಪಾಯದ ತೂಗುಗತ್ತಿ ನೆತ್ತಿಯ ಮೇಲಿದೆ. ಡಿಫೆನ್ಸ್ ಅನ್ನ ಕಾಯ್ದುಕೊಂಡಂತ ಆಟಗಾರರು, ಕ್ಷಣಾರ್ಧದಲ್ಲಿ ಎದುರಾಳಿಯ ಮೇಲುರಗಿದ ಆಟಗಾರರುಗಳ ಮೂಲಕ ಮತ್ತೆ ಅಂಕದ ಗಳಿಕೆಯನ್ನು ಗಳಿಸಿಕೊಳ್ತಾ ಇದೆ. ಆಲ್ಔಟಿನ ಪೂರ್ವಾಂಕದೊಂದಿಗೆ ರಾಮಾಂಜನೇಯ ಎರ್ಮಾಲ್ ಮುನ್ನಡೆಯಿದೆ. 10-2 in favor of ರಾಮಾಂಜನೇಯ ಎರ್ಮಾಲ್. ಶಶಾಂಕ್ ಉಚ್ಚಿಲ ಪ್ರಾಯೋಜಿತ ರಾಮಾಂಜನೇಯ ಎರ್ಮಾಲ್ ಪ್ರಸ್ತುತ ಫೈನಲ್ ಕದನದಲ್ಲಿ ಮುನ್ನಡೆಯಲ್ಲಿದೆ. ಪ್ರಬಲ ಹೋರಾಟಗಳ ಮೂಲಕವಾಗಿ ಅತ್ಯಂತ ದಟ್ಟತೆಯ ಹೋರಾಟವನ್ನು ಕಂಗೊಳಿಸಿರುವ ರಾಮಾಂಜನೇಯ ಎರ್ಮಾಲ್ ಪ್ರಸ್ತುತ ಅದ್ಭುತ ಡಿಫೆಂಡರ್ಗಳ ಮಧ್ಯೆ
ಪ್ರತಿ ಪಂದ್ಯದಲ್ಲಿಯೂ ಕೂಡ ಶ್ರೇಷ್ಠತೆಯ ಲಯವನ್ನು ಮುಂದುವರಿಸಿಕೊಳ್ಳುತ್ತಾರೆ. ಆ ಮೂಲಕವಾಗಿ ಪಂದ್ಯದ ಅಂತಿಮ ಕದನ, ಫೈನಲ್ ಕದನ 8 ಮತ್ತೆ ನೀಲಗಾಯದ ಮಕ್ಕಳದ ರಾಹಿಲನ ಅದ್ಭುತ ಬೇಟೆಗೆ 3 ಪಾಯಿಂಟ್ಸ್. ಅಲ್ಲಿ ಋತಿಕ ದೋಚಿದ್ದು 4, ಇಲ್ಲಿ ರಾಹಿಲ ದೋಚಿದ್ದು 3. ಅಬ್ಬಬ್ಬಬ್ಬಬ್ಬ, ಫೈನಲ್ ನಲ್ಲಿ ರಣರೋಚಕ ಕದನ ಮುಂದುವರಿತಾ ಇದೆ. ಮತ್ತೆ ಋತಿಕ್ ದಾಳಿಯಲ್ಲಿ ಸಿಂಗಲ್ ಪಾಯಿಂಟ್, ಸಿಂಗಲ್. ಮುಖಾಮುಖಿಯಲ್ಲಿ ಸೇಡಿನ ಆಟ ಅಂಕಣದ ಒಳಭಾಗದಲ್ಲಿ ಮಾತ್ರ. ಅಂಕಣದಿಂದ ಹೊರಭಾಗಕ್ಕೆ ಸರಿದಾಗ ಮತ್ತೆ ಮಿತ್ರರಾಗಿ ಹೆಗಲಿಗೆ ಹೆಗಲು ಕೊಡುವಂತ ಕಬಡ್ಡಿಯ ಕ್ರೀಡೆಯ ಫೈನಲ್ ಕದನ 5-11. 5-11ರಲ್ಲಿ ರಾಮಾಂಜನೇಯ ಮೂಲತಃ ಉತ್ತರ ಕನ್ನಡದ ಭಟ್ಕಳದ ಅನೇಕ ಆಟಗಾರರು ಅಂಕಣದ ಒಳಭಾಗದಲ್ಲಿ, ಆಲ್ಮೋಸ್ಟ್ 80% ಭಟ್ಕಳದ ಹುಡುಗರು. ಬೆರಳಿಕೆಯ ಸಂಖ್ಯೆಯ ಹುಡುಗರು ಮಾತ್ರ ಬೇರೆ ಪ್ರದೇಶಗಳಿಂದ ಬಂದವರು. ಫೈನಲ್ ಕದನದಲ್ಲಿ ಭಟ್ಕಳ ವರ್ಸಸ್ ಭಟ್ಕಳ. ಆದರೆ ರಾಮಾಂಜನೇಯ ಏರ್ಮಾಲ್ ಯುನೈಟೆಡ್ ಅತ್ಯಂತ ಮಗುಚಲಾಗಿದೆ ಋತಿಕನನ್ನ. ಅಫಿಷಿಯಲ್ ಟೈಮ್ ಔಟಿನ ಘೋಷಣೆ. ಮೊದಲ ಅವಧಿಯ ಆಟದ ವೇಳೆ 6-11 ಇನ್ ಫೇವರ್. ಮೊದಲ ಮೂಲಕವಾಗಿ ಸ್ಪರ್ಧೆಯ ರೋಚಕತೆಯ ಹೋರಾಟದಲ್ಲಿ ಪರಿಣಾಮಕಾರಿಯಾಗಿರುವ ಪ್ರದರ್ಶನಗಳನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿರುವಂತಹ ಆಟಗಾರ. 4 ಡಿಫೆಂಡರ್ಗಳಿದ್ದಾರೆ. ಏಕಮಾತ್ರ ದಾಳಿಗಾರ ಎದುರಾಳಿ ತಂಡದ 6-11 ಗೌರವ್ ರಾಮಂಜನೇಯ. ಮುಂದುವರೆದಿರುವಂತಹ ಅಂಕಗಳ ಬೇಟೆ ಮನುನಾಯಕ್ ಭಟ್ಕಳ. ದಾಳಿಯಲ್ಲಿರುವ ಆಟಗಾರ ನೀಲಗಾಲುಗಳನ್ನು ಚಾಚಲಾಯಿತು, ಆದರೆ ಬಹಳಷ್ಟು ಅಂತರದಲ್ಲಿ. ಥರ್ಡ್ ರೈಟ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮರಳಿ ಬರುವ ಸೂಚನೆಗಳಲ್ಲಿ ಮತ್ತೆ ಯುನೈಟೆಡ್ 7-11 ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ವಿಧಾನವನ್ನು ಮುಂದುವರಿಸಿಕೊಂಡಂತ ಆಟಗಾರ. ಅದ್ಭುತ ಆಟ, ಮಧ್ಯಂತರ ವಿರಾಮ. ಹಾಫ್ ಟೈಮ್ ಈಸ್ ಓವರ್. 8-11 in favor of ರಾಮಂಜನೇಯ. ಒಂದೆಡೆಯಲ್ಲಿ ರಾಮಾಂಜನೇಯ. ಸೂಪರ್ ಟ್ಯಾಕಲ್ ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ. ಪರಿಣಾಮ ಹೋರಾಟದ ಅದ್ಭುತವಾದಂತಹ ಪ್ರಯೋಗಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ. ದಾಳಿಯ ಪ್ರತಿರೋಧತೆಗಳನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿರುವಂತಹ ಆಟಗಾರರು ಆದಿತ್ಯವಾರದ ಬೆಳಗಿನ ಅವಧಿಯಲ್ಲಿ ನಾವಿದ್ದೇವೆ. ಇವತ್ತಿನ ಪೂರ್ವ ದಿವಸ ಮತ್ತೆ ಇದೇ ಅಂಕಣದಲ್ಲಿ ಮುಂದುವರಿಯಬೇಕಿದೆ. ಕಾರಣ ಅನಿರೀಕ್ಷಿತ ಆಘಾತದಲ್ಲಿ ಅಂಕದ ಗಳಿಕೆ. ಸ್ಪರ್ಧೆಯಲ್ಲಿ ಬಂಧುಗಳೇ
ಮುಂದಿನ 65 ಕೆಜಿ ವಿಭಾಗದ ಮೊದಲ ಸ್ಪರ್ಧೆ ತೆಕ್ಕನಡಿಯೂರು ಎ ವಿರುದ್ಧವಾಗಿ ಮಡುಗುಡ್ಡೆ. ಮೊದಲ ಸ್ಪರ್ಧೆಗಾಗಿ ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು 9-14 ಶಿರೂರು ಫ್ರೆಂಡ್ಸ್ ವಿರುದ್ಧವಾಗಿ ಜೈ ಹನುಮಾನ್ ಕಟಪಾಡಿ. ನೋಡಿ, ಮೊದಲ 2 ಸ್ಪರ್ಧೆಗಳಿಗೆ ಕರೆ ಕೊಡಲಾಗಿದೆ. ಕೆಜಿಎಫ್ ಪಡುಬಿದ್ರಿ ಮಹಾಲಕ್ಷ್ಮಿ ಫ್ರೆಂಡ್ಸ್ ಮಧ್ಯೆ 3ನೇ ಸ್ಪರ್ಧೆ. ಬಿಕೆ ಬಾಯ್ಸ್ ಬಂಗೇರಕೋಡಿ ಎ ವಿರುದ್ಧವಾಗಿ ತೆಕ್ಕನಡಿಯೂರು ಬಿ 4ನೆಯ ಸ್ಪರ್ಧೆ. ಶಿವಶಕ್ತಿ ತೋಕೂರು ವಿರುದ್ಧವಾಗಿ ಶಾರದಾ ಗಣಪತಿ 5ನೆಯ ಸ್ಪರ್ಧೆ. ಟೀಮ್ ಸ್ಟ್ರೈಕರ್ಸ್ ಕಾಪು ವಿರುದ್ಧವಾಗಿ ಲಾಸ್ಟ್ 5 ಸ್ಪರ್ಧೆ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. Point 9-14 in favor of Ramanjan Ayurmal. ಫೋಟೋ ತಗೊಂಡು ಯಾರು ಹುಡುಗರು ಜಾಸ್ತಿ ಕೈ ಕೇಳಂತ ಏನು Third right. ಕೊನೆಯ 4 ನಿಮಿಷಗಳು ಆಡಾಯ್. ನೋಡಿ, ಮೊದಲ ಸ್ಪರ್ಧೆ ಕೆಜಿ ವಿಭಾಗದಲ್ಲಿ ಒಟ್ಟು 28 ತಂಡಗಳು ಭಾಗವಹಿಸಿರುವ ಕ್ರೀಡಾಕೂಟ. ತೆಕ್ಕನಡಿಯೂರು ಎ ಮಡುಗುಡ್ಡೆ ಮೊದಲ ಸ್ಪರ್ಧೆ. ಬ್ಯಾಕ್ ಟು ಆಡಾಯ್. ಬ್ಯಾಕ್ ಟು ಆಡಾಯ್. ಶಿರೂರು ಫ್ರೆಂಡ್ಸ್ ಜೈ ಹನುಮಾನ್ ಕಟಪಾಡಿ. 3ನೇ ಸ್ಪರ್ಧೆಯಲ್ಲಿ ಕೆಜಿಎಫ್ ಪಡುಬಿದ್ರಿ ಮಹಾಲಕ್ಷ್ಮಿ ಫ್ರೆಂಡ್ಸ್. 4ನೇ ಸ್ಪರ್ಧೆಯಲ್ಲಿ ಬಿಕೆ ಬಾಯ್ಸ್ ತೆಕ್ಕನಡಿಯೂರು ಬಿ. 5ನೇ ಸ್ಪರ್ಧೆಯಲ್ಲಿ ಶಿವಶಕ್ತಿ ತೂಕೂರು ಶಾರದಾ ಗಣಪತಿ ಉಡುಪು. 6ನೇ ಸ್ಪರ್ಧೆಗೆ ಟೀಮ್ ಸ್ಟ್ರೈಕರ್ಸ್ ಕಾಪು ಎಆರ್ ಫ್ರೆಂಡ್ಸ್. ಕೊನೆಯ 3 ನಿಮಿಷಗಳ ಅವಧಿ. ಬಿಕೆ ಬಾಯ್ಸ್ 10-16 7 ಸ್ಟಾರ್ ಕಲ್ಪನೆ. 8ನೇ ಸ್ಪರ್ಧೆಗೆ ಬ್ರಾಹ್ಮಣಿ ಕುತ್ತೂರು ಶಬರಿ ಫ್ರೆಂಡ್ಸ್ ಕುಕ್ಕಾಜರ್. 9ನೇ ಸ್ಪರ್ಧೆ ಮಹಾಲಕ್ಷ್ಮಿ ಉಚ್ಚಿಲ ಸ್ವಾಮಿ ಕರಗಜ್ಜ. 10ನೇ ಸ್ಪರ್ಧೆಯಲ್ಲಿ ಎರಡನೇ ಪಂದ್ಯ ತೆಕ್ಕನಡಿಯೂರು ಮಡುಗುಡ್ಡೆ ಮೊದಲ ಸ್ಪರ್ಧೆ. ಋತಿಕಾದ ಹಳ್ಳಿಯಲ್ಲಿರುವ ಆಟಗಾರ. ಕೇಳ್ತಾನೆ ಮಂಜೆ ಹೆಸರು ಕೊಟ್ಟಾಗ ಕೇಳಂದ್ರೆ ಏನಪ್ಪ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಈ ಸ್ಪರ್ಧೆ. ಏನು ಹಿಂದೆ ಅವ್ರು ಏನಂತ
ವಿಶ್ರಾಂತಿಯ ಕೋರಿಕೆಯಲ್ಲಿ 10-19 in favor of Ramanjanaya Ermal. Correct. It is to all eye. ನೋಡಿ ತಂಡಗಳು ಬರುವಂತೆ ಬೆಂಗಳೂರು ಮಡುಗುಡ್ಡೆ ತಂಡಗಳಿಗೆ ಮೊದಲ ಸ್ಪರ್ಧೆ 65 kg ವಿಭಾಗದ ಸ್ಪರ್ಧಾಕಣ. Okay, sorry, third right. ಅಂತಿಮ ಕ್ಷಣಗಳಲ್ಲಿ ಪಂದ್ಯವನ್ನು ಕಾಣುತ್ತಾ ಇದ್ದಾವೆ. ಔಪಚಾರಿಕ ಕ್ಷಣಗಳ ಮೂಲಕ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಮರಳುವ ಸೂಚನೆಗಳೆತ್ತು ಆಟಗಾರ. ಆಲ್ ಔಟಿನ ಪೂರ್ಣಾಂಕದ ಜೊತೆಗೆ ಶಶಾಂಕ್ ಉಚ್ಚಿಲ ಪ್ರಾಯೋಜಿತ ರಾಮಾಂಜನೇಯ 10-24 in favor of Ramanjanaya Ermal. Champion of the tournament is of course is ರಾಮಾಂಜನೇಯ ಎರ್ಮಾಲ್. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತದೆ ಶಶಾಂಕ್ ಪ್ರಾಯೋಜಿತ ತಂಡ ಚಾಂಪಿಯನ್ ಆಗ್ತಾ ಇದೆ. ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ತಂಡ ಯುನೈಟೆಡ್ ಉಚ್ಚಿಲ. ಅಭಿನಂದನೆಗಳು.